ಅಧಿಕಾರ ನಡೆಸಲು ಅವಕಾಶ ಮಾಡಿಕೊಡಿ. ಕಾನೂನಾತ್ಮಕವಾಗಿ ಚುನಾಯಿತ ಸಮಿತಿಗೆ ಅಧಿಕಾರ ನಡೆಸಲು ಅವಕಾಶ ಮಾಡಿಕೊಡಿ. ಇತಿಹಾಸ ಪ್ರಸಿದ್ಧ ಉಲ್ಲಾಲ ದರ್ಗಾಕ್ಕೆ ಆಡಳಿತದ ಅಧಿಕಾರಿ ನೇಮಕವನ್ನು ಸರ್ಕಾರ ಹಿಂಪಡೆಯಬೇಕು. ಪ್ರಸಿದ್ಧ ಉಲ್ಲಾಲ ದರ್ಗಾ ಆಡಳಿತದ ಅಧಿಕಾರಿ ನೇಮಕವನ್ನು ಸರ್ಕಾರ ಹಿಂಪಡೆಯಬೇಕು. ಇತಿಹಾಸ ಧಿಕ್ಕಾರ. ಸ್ಥಾಪಿತ ಹಿತಾಸಕ್ತಿಗಳ ಕುತಂತ್ರಕ್ಕೆ ಧಿಕ್ಕಾರ. ಸ್ಥಾಪಿತ ಹಿತಾಸಕ್ತಿಗಳ ಕುತಂತ್ರಕ್ಕೆ ಧಿಕ್ಕಾರ. ಹಿತಾಸಕ್ತಿಗಳ ಕುತಂತ್ರಕ್ಕೆ ಬೆರಳೆಣಿಕೆಯಷ್ಟು ಇರುವ ಅಧಿಕಾರದಾಹಿಗಳ ಷಡ್ಯಂತ್ರಕ್ಕೆ ಸರ್ಕಾರ ಮಾನ್ಯತೆ ನೀಡದಿರಲಿ. ಬೆರಳೆಣಿಕೆಯಷ್ಟು ಇರುವ ಅಧಿಕಾರದಾಹಿಗಳ ಷಡ್ಯಂತ್ರಕ್ಕೆ ಸರ್ಕಾರ ಮಾನ್ಯತೆ ನೀಡದಿರಲಿ. ಉಲ್ಲಾಲದ ಸಮಸ್ತ ನಾಗರಿಕರ ಮನವಿಗೆ ಸರ್ಕಾರ ಸ್ಪಂದಿಸಲಿ. ಉಲ್ಲಾಲದ ಸಮಸ್ತ ನಾಗರಿಕರ ಮನವಿಗೆ ಸರ್ಕಾರ ಸ್ಪಂದಿಸಲಿ. ಉಲ್ಲಾಲದ ಸಮಸ್ತ ನಾಗರಿಕರ ಮನವಿಗೆ ಸರ್ಕಾರ ಸ್ಪಂದಿಸಲಿ. ಬೆಂಬಲ. ಉಲ್ಲಾಲ ಜಮಾತ್ ಆಡಳಿತ ಸಮಿತಿಗೆ ಬೆಂಬಲ. ಉಲ್ಲಾಲ ಆಡಳಿತ ಸಮಿತಿಗೆ ಬೆಂಬಲ. ಉಲ್ಲಾಲ ಜಮಾತ್ ಆಡಳಿತ ಸಮಿತಿ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಶೀದ್ ರವರಿಗೆ ಬೆಂಬಲ. ಅಬ್ದುಲ್ ರಶೀದ್ ಹಾಜಿ ಅವರಿಗೆ ಬೆಂಬಲ. ರಶೀದ್ ಹಾಜಿ ಅವರ ಕಮಿಟಿ ಆಡಳಿತಕ್ಕೆ ಬೆಂಬಲ. ಉಲ್ಲಾಲ ಜಮಾತ್ ಸಂರಕ್ಷಣಾ ಸಮಿತಿ ಇದರ ವತಿಯಿಂದ ಹಮ್ಮಿಕೊಂಡಂತಹ ಇತಿಹಾಸ ಪ್ರಸಿದ್ಧ ಉಲ್ಲಾಲ ದರ್ಗಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಿದರ ವಿರುದ್ಧ ಈ ಒಂದು ಹಕ್ಕೊತ್ತಾಯ ಸಭೆಯನ್ನು ನಾವು ಈ ಸಂರಕ್ಷಣಾ ಸಮಿತಿ ಹಮ್ಮಿಕೊಂಡಿದೆ. ನಾವೊಬ್ಬ ದರ್ಗಾ ಸಮಿತಿಯಾಗಿ ನಮಗೆ ಕೂಡ ಅವರ ಆಹ್ವಾನಿತ ಕಾರಣ ನಾವು ಇಲ್ಲಿಗೆ ಬಂದಿದ್ದೇವೆ. ಯಾಕೆಂದರೆ ಅತಿ ಜರೂರ್ ಅಂತ ಹೇಳಿದ ವಿಚಾರದಲ್ಲಿ ನಾವು ಮೀಟಿಂಗಲ್ಲಿ ಮಾಡುವ ವಿಚಾರವಾಗಿ ಬಂದಿದ್ದೇವೆ. ಇವತ್ತು ಇತಿಹಾಸ ಪ್ರಸಿದ್ಧವಾದ ಉಲ್ಲಾಲವು ಸುಮಾರು 400 ವರ್ಷಗಳಿಂದ ಆಡಳಿತದ ಒಂದು ಚುನಾಯಿತ ಸದಸ್ಯರನ್ನು ಪ್ರತಿ 5 ವರ್ಷಕ್ಕೊಮ್ಮೆ ಚುನಾಯಿತ ಸದಸ್ಯರಾಗಿ ಆಯ್ಕೆ ಮಾಡಿಕೊಂಡು ಪ್ರತಿಯೊಂದು ಮೊಹಲ್ಲದಲ್ಲಿ ಏನು ಸರ್ಕಾರದ ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾದಂತಹ ಒಂದು ಚುನಾಯಿತ ಸಮಿತಿಯನ್ನು ಆಯ್ಕೆ ಮಾಡಿ ಪ್ರತಿ 5 ವರ್ಷಕ್ಕೊಮ್ಮೆ ಆ ಚುನಾಯಿತ ಸದಸ್ಯರ ಆಡಳಿತ ಮಂಡಳಿ ಇಲ್ಲಿ ನಡೆಸಿಕೊಂಡು ಬರೋದು ವಿಚಾರ ಪಾರಂಪರ್ಯ ವಿಚಾರಗಳು. ಇದು ನಿರಂತರವಾಗಿ 400 ವರ್ಷಗಳಿಗೆ ನಡೆದು ಬಂದಂಥ ವಿಚಾರ. ಆದರೂ ಇಲ್ಲಿ ಈ 3.5 ವರ್ಷದಿಂದ ನಮ್ಮ ಇವತ್ತಿನ ಪ್ರಸಕ್ತ ಅಧ್ಯಕ್ಷರಾದಂಥ ಹಾಜಿ ಅಬ್ದುಲ್ ರಶೀದ್ ಅವರ ನೇತೃತ್ವದ ಆಡಳಿತ ಸಮಿತಿಯನ್ನು ಒಂದು ಷಡ್ಯಂತರ ಸ್ಥಾಪಿತ ಹಿತಾಸಕ್ತಿಗಳ ಕುಮ್ಮಕ್ಕಿನಿಂದ ಏನು ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಸರ್ಕಾರಕ್ಕೆ ಒತ್ತಾಯ ತಂದು ಸರ್ಕಾರದ ಮೂಲಕ ಒಂದು ಆಡಳಿತಾಧಿಕಾರಿ ನೇಮಕ ಮಾಡಲಿಕ್ಕೆ ಅವರನ್ನು ಸಫಲತೆಯನ್ನು ಕಂಡಿದ್ದಾರೆ. ಆದರೂ ನಾವು ಇಲ್ಲೂ ಹೇಳುವಂಥ ವಿಚಾರಗಳೇನೆಂದರೆ ಸರ್ಕಾರವು ಈ ವಿಷಯವನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿ ಉಲ್ಲಾಲದ ಪಾರಂಪರ್ಯವನ್ನು ಉಳಿಸುವಲ್ಲಿ ತಾವುಗಳು ಹೆಚ್ಚಿನ ಮುತುವರ್ಜಿಗೊಳಿಸಿ ಸರ್ಕಾರ ನೇಮಿಸಿದಂಥ ಆಡಳಿತಾಧಿಕಾರಿಯನ್ನು ಹಿಂಪಡೆಯಬೇಕೆಂಬ ವಿಚಾರವನ್ನು ಹಮ್ಮಿಕೊಂಡಂಥ ಇದಕ್ಕೆ ನೀವೇನು ಬಂದಿದ್ದೀರಿ, ನಿಮ್ಮನ್ನೆಲ್ಲರನ್ನು ನಮ್ಮ ಉಲ್ಲಾಲ ದರ್ಗದ ಸಮಿತಿ ಸದಸ್ಯರಾಗಲಿ, ಸಮಸ್ತ ನಾಗರಿಕರಾಗಲಿ ಹಾಗೂ ನಮ್ಮ ಹಿರಿಯ ಮುಖಂಡರಾಗಲಿ, ಈ ಜಮಾತಿನ ಹಿತೈಷಿಗಳಾಗಲಿ, ಉಲ್ಲಾಲದ ನಾಗರಿಕರು ಹಾಗೂ ಎಲ್ಲ ನಮ್ಮ ಇಲಾಖೆಯವರುಗಳನ್ನು ಒಂದೇ ಇದರಲ್ಲಿ ನಾನು ಸ್ವಾಗತವನ್ನು ಕೋರಿಸ್ತಾ ಇದ್ದೇನೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತಗಳು. ಹಾಗೆ ನಾನು ಹೇಳುವುದೆಂದರೆ ಉಲ್ಲಾಲ ಜಮಾತ್ ಈ 3 ವರ್ಷ ಆಡಳಿತ ನಡೆಸಿದ ವಿಚಾರಗಳು ಇಲ್ಲಿ ಚಿಕ್ಕದಾದಂಥ ವಿಚಾರಗಳಿಗೆ ಕೆಲವೊಂದು ಚಿಕ್ಕ ಪುಟ್ಟಗಳಿಗೆ ಕೆಲವು ಮಾಧ್ಯಮಗಳು ಬಹಳ ಕೋಮು ಸೂಕ್ಷ್ಮ ಪ್ರದೇಶ ಎಂಬ ವಿಚಾರವನ್ನು ಹೇಳ್ತಾ ಬರ್ತಿತ್ತು. ಆದರೆ ಉಲ್ಲಾಲದಲ್ಲಿ ಅಂಥ ವಿಚಾರಗಳಿಲ್ಲ. ಉಲ್ಲಾಲದ ಪೊಲೀಸ್ ಇಲಾಖೆ ಕೂಡ ಬಿತ್ತಿರುವಂಥ ವಿಚಾರಗಳು. ಅದೂ ಅಲ್ಲದೆ ಪ್ರತ್ಯೇಕವಾಗಿ ಈ 3.5 ವರ್ಷದಲ್ಲಿ ಹಾಜಿ ಅಬ್ದುಲ್ ರಶೀದ್ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಆಡಳಿತ ಮಂಡಳಿ ಆ ಕೋಮು ಸಾಮರಸ್ಯಕ್ಕೆ ಪ್ರತ್ಯೇಕವಾದಂಥ ಒಂದು ಹೆಚ್ಚಿನ ಮುತುವರ್ಜಿಯನ್ನು ಕೊಟ್ಟು 3 ವರ್ಷದಿಂದ ಉಲ್ಲಾಲದಲ್ಲಿ ನೆಮ್ಮದಿಯನ್ನು ಸ್ಥಾಪಿಸಲಿಕ್ಕೆ ಅದು ಸಂಪೂರ್ಣವಾಗಿ ನಮ್ಮ ಪೊಲೀಸ್ ಇಲಾಖೆ ಕೂಡ ಗೊತ್ತಿರುವಂಥ ವಿಚಾರಗಳು. ನಾವು ಯಾವತ್ತೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಸಹಕರಿಸ್ತಾ ಬಂದಿರುವಂತಹ ಈ ಜಮಾತ್ ಯಾವತ್ತೂ ಕೂಡ ಯಾವುದೇ ಕರೆಗಳಿಗೆ ಹೋಗೊಟ್ಟು ಆ ಸಂದರ್ಭದಲ್ಲಿ ಈ 3.5 ವರ್ಷವನ್ನು ನಿರಂತರವಾಗಿ ಸಾಮರಸ್ಯವನ್ನು ಕಾಪಾಡಲಿಕ್ಕೆ ಮಾಡಲಿಕ್ಕೆ ಬಂದಿದ್ದೇವೆ. ಇಂತಹ ಸಂದರ್ಭದಲ್ಲಿ ಕೆಲವು
ಏನು ಸ್ಥಾಪಿತ ಹಿತಾಸಕ್ತಿಗಳು ಅಧಿಕಾರ ದಾಹಗೆ ಬೇಕಾಗಿ ತಮ್ಮ ಅಧಿಕಾರವನ್ನು ಮೊಟಕುಗೊಳಿಸಲು ಬೇಕಾಗಿ ಕೆಲವೊಂದು ಮೊಹಲ್ಲಾ ಒಕ್ಕೂಟವನ್ನು ಸ್ಥಾಪಿಸಿ ಒಂದು 4-5 ಮಂದಿರ ತಂಡವನ್ನು ಸ್ಥಾಪಿಸಿ ಈ ರೀತಿ ಸರ್ಕಾರಕ್ಕೆ ಒತ್ತಡದವರು ಬಹಳ ಖೇದನೀಯ, ಖಂಡನೀಯ. ಇವತ್ತು ನಾವು ಆಡಳಿತ ಮಂಡಳಿಗೆ ನಾವು ಹೋಗುವೆವು, ಆದರೆ ಉಳ್ಳಾಲ ದರ್ಗವು ಅದು ಈ ಲೋಕವು ಅಂತ್ಯವರೆಗೆ ಅದು ಹಾಗೇ ಇರುತ್ತೆ. ಅದನ್ನು ಉಳ್ಳಾಲದ ನಾಗರಿಕರು ಆದಂತಹ ಅಥವಾ ಚುನಾಯಿತ ಸದಸ್ಯರು ಆಡಳಿತ ಮಂಡಳಿ ನಡೆಸಿಕೊಂಡು ಬರಬೇಕು. ಇವತ್ತು ನಾಳೆ ಬರ್ತೇವೆ. ನಮ್ಮ ಉದ್ದೇಶ ಏನಂದರೆ ನಮಗೆ ಒಂದು ನಿಗದಿತವಾದಂಥ ಅವಧಿಯನ್ನು ಕೊಟ್ಟಿದ್ದಾರೆ 5 ವರ್ಷ. ಆ 5 ವರ್ಷ ಆದ ನಂತರ ಪುನಃ ಆ ಸರ್ಕಾರ ಬಿದ್ದು, ಆ ಆಡಳಿತ ಮಂಡಳಿ ಬಿದ್ದು ಹೊಸ ಸರ್ಕಾರವನ್ನು ಮಾಡಲಿಕ್ಕೆ ಚುನಾಯಿತವಾದಂಥ ವ್ಯವಸ್ಥೆಗಳು ಆಗುತ್ತಾ ಇರ್ತವೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂಥ ಸರ್ಕಾರ ಮಾಡಿದಂಥ ಸಂವಿಧಾನದ ರಚನೆ ಮಾಡಿದಂಥ ವಿಚಾರವಾಗಿ ನಡೆಯುವಂಥ ಒಂದನ್ನು ಇದನ್ನು ಚುನಾಯಿತ ಸದಸ್ಯರಾದ ಆಯ್ಕೆಯಾಡಿದಂತಹ ಈ ಒಂದು ಅಧಿಕಾರವನ್ನು ಯಾವುದೇ ಲೋಪದೋಷಗಳಿಲ್ಲದೆ ಸರ್ಕಾರದ ವಕ್ಫ್ ಇಲಾಖೆಗೆ ಗೊತ್ತಿರುವ ವಿಚಾರಗಳು ಆಡಿಟ್ ಮಾಡಿದ್ದೇವೆ, ಯಾವುದೇ ಲೋಪದೋಷಗಳಿಲ್ಲ, ಇನ್ನಿತರ ವಿಷಯಗಳಲ್ಲಿ ಲೋಪದೋಷಗಳಿಲ್ಲ. ಯಾವ ಉದ್ದೇಶದಿಂದ ಸರ್ಕಾರ ಮಾಡಿದ ನಮಗೆ ಅದು ವಿಚಾರಗಳಿಲ್ಲ. ಅದಕ್ಕಿಂತ ನಾನು ಘನ ಸರ್ಕಾರ ಮಾನ್ಯ ಸರ್ಕಾರ ಹತ್ರ ನಾವು ಒತ್ತಾಯ ಮಾಡುವುದೆಂದರೆ ಈ ಮೂಲಕ ಸಾರ್ವಜನಿಕರ ಪರವಾಗಿ ಈ ಚುನಾಯಿತ ಸದಸ್ಯರನ್ನು ಮಗುವ ತನಕ ಉಳಿಸಿಕೊಂಡು ನಂತರ ಬಂದಂಥ ಚುನಾಯಿತ ಅಧಿಕಾರಿಗೆ ಯಾರು ಬೇಕಾದರೂ ಬರಲಿ, ಅವರು ನಿರಂತರವಾಗಿ ಒಳ್ಳೆಯ ರೀತಿಯಲ್ಲಿ ಸಂವಿಧಾನಿಕವಾಗಿ ಆ ಕೆಲಸವನ್ನು ಮುಂದುವರಿಸಿಕೊಂಡು ಈ ಉಳ್ಳಾಲದ ಇತಿಹಾಸವನ್ನು ಪರಂಪರೆಯನ್ನು ಉಳಿಸಿಕೊಳ್ಳಲಿ ಮತ್ತು ಸಂವಿಧಾನವಾದಂತಹ ಕಾನೂನಾತ್ಮಕವಾದಂತಹ ಆ ಏನು ಸಮಿತಿಯನ್ನು ಉಳಿಸಿಕೊಂಡು ಈ ಪಾರಂಪರ್ಯವನ್ನು ನಿರಂತರವಾಗಿ ರಕ್ಷಿಸಿಕೊಳ್ಳುವಲ್ಲಿ ಎಲ್ಲ ಸಮುದಾಯ, ನಾವು ಮಾತ್ರ ಉಳ್ಳಾಲ ಮುಸ್ಲಿಂ ಸಮುದಾಯ ಮಾತ್ರ ಅಲ್ಲ, ಬಹಳ ಹಿಂದೂ ಸಮುದಾಯವರು ಕೂಡ ಬಹಳ ಸುದ್ದಿ ಕೊಟ್ಟಿದ್ದಾರೆ. ನಮ್ಮ ಕ್ರಿಶ್ಚಿಯನ್ ಕೆಥೋಲಿಕ್ ಸಮುದಾಯರು ಕೂಡ DC ಅವರಿಗೆ ಮನವಿ ಕೊಟ್ಟಿದ್ದಾರೆ. ಇದು ಇಂಥ ಒಳ್ಳೆಯ ಒಂದು ಆಡಳಿತ ನಡೀತಿದೆ, ಇದಕ್ಕೆ ದಯವಿಟ್ಟು ನೀವು ಕೈ ಹಾಕಬಾರದಂತ ಈ ವಿಚಾರವನ್ನು ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮುಂದಿನ ಎಲ್ಲರಿಗೂ ನಮಗೆ ಸಹಕಾರ ಕೊಟ್ಟಂಥ ಮುಖ್ಯವಾಗಿ ನಮ್ಮ ಇಲಾಧಿಕಾರಿಗಳಿದೆ, ಪೊಲೀಸ್ ಇಲಾಖೆ ಅಧಿಕಾರಿಗಳು ನಮ್ಮ ರಕ್ಷಣೆ ಕೊಡುವಂಥದ್ದು ಮತ್ತು ನಿರಂತರವಾಗಿ ನಮ್ಮ ಸಂಪರ್ಕ ಕೊಡುವಂಥ ಪ್ರತಿಯೊಂದು ವಿಷಯದಲ್ಲಿ ಕೂಡ ಸ್ಪಂದನೆ ಮಾಡುವಂಥ ಅಧಿಕಾರಿಗಳು ನಮ್ಮಲ್ಲಿ ಇಟ್ಟಿದ್ದಾರೆ. ಒಳ್ಳೆಯ ಅಧಿಕಾರಿಗಳು ನಮ್ಮ ಉಳ್ಳಾಲ ಸ್ಟೇಷನ್ಗೆ ಆಯ್ಕೆಯಾಗಿ ಬಂದಂಥ ವಿಚಾರಗಳು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೂ ಕೂಡ ಪ್ರತ್ಯೇಕವಾಗಿ ಧನ್ಯವಾದ ನೀಡಿಸುತ್ತಾ ಮುಂದಿನ ಅಲ್ಲದೆ ನಮ್ಮ ಪತ್ರಕರ್ತ ಮಾಧ್ಯಮದವರೆಗೂ ಮತ್ತು ಈ ಎಲ್ಲ ನಮ್ಮ ಈ ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಹಿತೈಷಿಗಳು, ಎಲ್ಲ ನಾಗರಿಕರು ಉಳ್ಳಾಲ ಜಮಾತ್ ಸಂರಕ್ಷಣಾ ಸಮಿತಿಗಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ನಾವು ಇವತ್ತು ಮುಖ್ಯ ನಿರ್ವಹಣಾ ಅಧಿಕಾರಿ ರಾಜ್ಯ ವಕ್ಫ್ ಬೋರ್ಡ್ ಮತ್ತು ಮಾನ್ಯ ಠಾಣಾಧಿಕಾರಿ ಉಳ್ಳಾಲ, ಹಾಗೆ ಸನ್ಮಾನ್ಯ UT ಖಾದರ್ ಸಚಿವರು, ಉಳ್ಳಾಲ ಮಾಜಿ ಸಚಿವರು ಮತ್ತು ಉಳ್ಳಾಲ ಶಾಸಕರು, ಸನ್ಮಾನ್ಯ ಡಾಕ್ಟರ್ PS ಹರ್ಷ ಮಂಗಳೂರು ಪೊಲೀಸ್ ಕಮಿಷನರ್, ಹಾಗೆಯೇ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಗೃಹ ಮಂತ್ರಿ ಕರ್ನಾಟಕ ಸರ್ಕಾರ, ಹಾಗೆಯೇ ಸನ್ಮಾನ್ಯ ಪ್ರಭು B ಚೌಹಾಣ್ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಾಗೆಯೇ ಸನ್ಮಾನ್ಯ BS ಯಡಿಯೂರಪ್ಪಾಜಿ ಸನ್ಮಾನ್ಯ ಗಣವಿತ್ತ ಸರ್ಕಾರದ ಮುಖ್ಯಮಂತ್ರಿಗಳು ಅವರಿಗೂ, ಹಾಗೆಯೇ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಸಂಸದರು ಮತ್ತು ರಾಜ್ಯಾಧ್ಯಕ್ಷರು BJP ಘಟಕ, ಹಾಗೆಯೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಈ ಮನವಿಯನ್ನು ನಮ್ಮ ಉಳ್ಳಾಲ ನಗರಸಭೆ ಪೌರಾಯುಕ್ತರ ಮೂಲಕ ನಾವು ರವಾನಿಸುವಲ್ಲಿ ಒಂದು ಹಕ್ಕೊತ್ತಾಯದ ಮೂಲಕ ಇವನ್ನು ನಾವು ಅವರಿಗೆ ಕೊಡಲಿಕ್ಕೆ ಇಚ್ಛಿಸಿಪಡುತ್ತೇವೆ. ಮುಂದಿನ ಮಾತಾಡಲಿಕ್ಕೋಸ್ಕರ ನಾನು ಫಾರೂಕ್ ಉಳ್ಳಾಲನ್ನು ಆಹ್ವಾನಿಸ್ತೇನೆ. ಉಳ್ಳಾಲ ಸಾವಿರ ಜಮಾತಿಗೆ ಸೇರಿದ ಎಲ್ಲ ನನ್ನ ಗೌರವಾನ್ವಿತ ಹಿರಿಯ ಕಿರಿಯ ಸಹೋದರರೇ, ನಾವಿಂದು ನಮ್ಮ ನೆಲದ ಭದ್ರತೆಗಾಗಿ ನಮ್ಮ ತಾತಂದಿರು ನಮ್ಮ ಹಿರಿಯರು ನಡೆಸಿಕೊಂಡು ಬಂದಂತಹ ಪರಂಪರೆಯನ್ನು ಮುನ್ನಡೆಸುವುದಕ್ಕಾಗಿ ಸರಕಾರದ ಮುಂದೆ ಇವತ್ತು ನಾವು ನಮ್ಮ ಮನವಿಯನ್ನು ಇವತ್ತು ನೀಡಲಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿದೆ, ಈ ಜಿಲ್ಲೆಯಲ್ಲಿ ಮಾತ್ರವಲ್ಲ ಈ ದೇಶದ ಮೂಲೆ ಮೂಲೆಯಲ್ಲೂ ಉಳ್ಳಾಲದ ಸೈಯದ್ ಮದನಿ ದರ್ಗಾ ಅಂತ ಹೇಳಿದರೆ ಅದು 2ನೇ ಅಜ್ಮೀರ್ ಅಂತ ಪ್ರಖ್ಯಾತಿಯನ್ನು ಪಡೆದಂತಹ ಒಂದು ಪ್ರದೇಶ. ಇಂತಹ ಪ್ರದೇಶದಲ್ಲಿ ಇಂತಹ ದರ್ಗಾ ಇರುವ ಈ ಊರಿನಲ್ಲಿ ಹುಟ್ಟಿದಕ್ಕಾಗಿ ನಾವು ಅಲ್ಲಾಹನಿಗೆ ಚಿರಋಣಿಗಳಾಗಿರಬೇಕಾಗ್ತದೆ. ಆದರೆ ಇಂತಹ ಒಂದು ಪವಿತ್ರ ಸ್ಥಳವನ್ನು ಕೆಲವು ಈ ರಾಜ್ಯದವರು ಅಲ್ಲ, ಈ ಜಿಲ್ಲೆಯವರು ಅಲ್ಲ, ನೆರೆಯ ರಾಜ್ಯದ ಕೇರಳಕ್ಕೆ ಸೇರಿದ ಕೆಲವು ಸಂಘಟನೆಗಳು, ಕೆಲವು ಜನರು ಇವತ್ತು ಕೆಲವು ಶ್ರೀಮಂತರು ಅಧಿಕಾರ ದಾಹದಿಂದ ಇವತ್ತು ಇದಕ್ಕೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವ ಒಂದು ಕುಪ್ರಯತ್ನವನ್ನು ಮಾಡಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದೆ, ಭ್ರಷ್ಟಾಚಾರ ಮಾಡಿದರೆ ವಕಫ್ ಸಮಿತಿ ಅದನ್ನು ಕಾನೂನಿನ ಮೂಲಕ ನಮ್ಮನ್ನು ವಜಾ ಮಾಡಬೇಕಿತ್ತು. ಆದರೆ ಇವತ್ತು ವಕಫ್ ಇಲಾಖೆ ನಮಗೆ ಕೊಟ್ಟಿರುವ ನೋಟಿಸಿನಲ್ಲಿ ನಮಗೆ ವಿಧಿಸಿದಂತಹ 1,70,00,000 ಆ ತೆರಿಗೆಯನ್ನು ಸೆಸ್ಸನ್ನು ನೀಡಬೇಕು, ಅದು ನೀವು ನೀಡಿಲ್ಲ, ಆ ಕಾರಣಕ್ಕಾಗಿ ನಿಮ್ಮ ಸಮಿತಿಯನ್ನು ವಜಾ ಮಾಡಿದ್ದೇವೆ ಅಂತ ಹೇಳ್ತಾರೆ. ಸನ್ಮಾನ್ಯ ವಕಫ್ ಇಲಾಖೆಯ ಮುಖ್ಯಸ್ಥರೇ,
ಇದು ಉಳ್ಳಾಳದ ಚುನಾಯಿತ ಸಮಿತಿ, ಉಳ್ಳಾಳದ 32 ಮೊಹಲ್ಲಗಳ ಜನ ಆರಿಸಿದಂತಹ ಜನಪ್ರತಿನಿಧಿ ಇರುವಂತಹ ರಸೀದ್ ಹಾಜಿಯರ ಕಮಿಟಿ ಇದು ಆಡಳಿತ ಸಮಿತಿ ಅಂತ ಹೇಳಲಿಕ್ಕೆ ಬಯಸ್ತಿದ್ದೇವೆ. ಅಂತಹ ಸಮಿತಿಯವರು ಭ್ರಷ್ಟಾಚಾರ ಮಾಡಿದರೆ ನೀವು ಪುರಾವೆ ಮಾಡಬೇಕಿತ್ತು, ನೀವು ಅದನ್ನು ಸಾಕ್ಷಿಗಳನ್ನು ಒದಗಿಸಬೇಕಿತ್ತು. ಈ ವರ್ಷದಲ್ಲಿ 2019ರಲ್ಲಿ 3 ಬಾರಿ ವಕಫ್ ಬೋರ್ಡಿನ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ, ಆಡಿಟ್ ಮಾಡಿದ್ದಾರೆ, ಎಲ್ಲೂ ಕೂಡ ಲೋಪದೋಷ ಸಿಕ್ಕಿಲ್ಲ. ಆದಾಗಿಯೂ 1,70,00,000 ಕಟ್ಟಬೇಕು ಅಂತ ಹೇಳುವ ಈ ನಿಮ್ಮ ಪ್ರಶ್ನೆ, ಈ ನಿಮ್ಮ ಹೇಳಿಕೆ, ಇದನ್ನು ನಾವು ಮೇಲ್ಮನವಿ ಮೂಲಕ ನಾವು ಪ್ರಶ್ನಿಸಿದ್ದೇವೆ. ಅಲ್ಲೂ ಕೂಡ ಇದು ನಡೀತಾ ಇರುವ ಸಂದರ್ಭದಲ್ಲಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ಆಗಿರುವಂತಹ ಹೈಕೋರ್ಟಿನಲ್ಲಿ ನಮ್ಮ ಪ್ರಶ್ನೆ, ನಮ್ಮ ಒತ್ತಾಯ ಇರುವಾಗ, ನಮ್ಮ ಮನವಿ ಇರುವಾಗ ಏಕಾಏಕಿ ಈ ಆಡಳಿತ ಸಮಿತಿಯನ್ನು ವಜಾ ಮಾಡಿದ್ದು ಇದು ಸಿಂಧು ಅಲ್ಲ, ಇದು ಖಂಡಿತವಾಗಿಯೂ ಕಾನೂನು ಬಾಹಿರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ನಾವು ಈ 1,70,00,000 ಯಾರ ಹಣ ಕೊಡಬೇಕು? ಸೈಯದ್ ಮದನಿ ದರ್ಗಾಕ್ಕೆ ಬರುವ ಹಣ, ಅದು ಬಡವರಿಗೆ, ಕಡು ಬಡವರಿಗೆ, ಮನೆಗೆ, ಅವರ ಆರೋಗ್ಯಕ್ಕೆ, ಅವರಿಗೆ ಚಿಕಿತ್ಸೆಗಾಗಿ ಮತ್ತು ನಿರ್ಗತಿಕರಿಗಾಗಿ ಅದನ್ನು ಬಳಸ್ತಿದ್ದೇವೆ. ಮಾತ್ರವಲ್ಲ, ಇವತ್ತು ಕರೆಂಟ್ ಬಿಲ್ ಕಟ್ಟದಂತಹ ಒಬ್ಬ ಬಡವ ರಸೀದ್ ಹಾಜಿಯ ಮುಂದೆ ಬಂದು, ಹಾಜಿಯವರೇ ನನ್ನ ಬಿಲ್ ಕಟ್ಟಿಲ್ಲ, ನನ್ನ ಮನೆಯ ಫ್ಯೂಸ್ ತೆಗಿತಾ ಇದ್ದಾರೆ, ನನ್ನ ಮಗ ಪರೀಕ್ಷೆಗೆ ಓದಲು ಕುಳಿತುಕೊಳ್ಳಿಕ್ಕೆ ಆಗದಂತಹ ಸ್ಥಿತಿ ಬಂದಿದೆ, ಮನೆಯಲ್ಲಿ ಕರೆಂಟ್ ಇಲ್ಲದೆ ಯಾವುದೇ ಕೆಲಸ ಮಾಡಲಿಕ್ಕಿಲ್ಲ, ದಯವಿಟ್ಟು ಕರೆಂಟ್ ಬಿಲ್ಲಿಗೆ ಹಣ ಕೊಡಿ ಅಂತ ಆ ಒಂದು ಮೊಬೈಲ್ಗಳನ್ನ ಕೇಳುವಾಗ ಆ ಮೊತ್ತವನ್ನು ಸನ್ಮಾನ್ಯ ದರ್ಗಾದ ಪರಂಪರೆಯಂತೆ ಹಾಜಿಯವರು ಕೊಡ್ತಾರೆ. ಇಂತಹ ಒಂದು ಸಂದರ್ಭ ನಾಳೆ ಸರ್ಕಾರದ ಅಧಿಕಾರಿ ಬಂದರೆ, ಆಡಳಿತದ ಅಧಿಕಾರಿ ಬಂದರೆ ಅದು ಸಿಗುವುದಿಲ್ಲ. ಮಾತ್ರವಲ್ಲ, ಬಂದವ ಅವ ಅಹ್ಲು ಸುನ್ನತ್ ವಲ್ ಜಮಾತಿಗೆ, ಸುನ್ನಿಗೆ ಸೇರಿದವನಂತ ಇರಬೇಕಾಗಿಲ್ಲ. ನೀವೆಲ್ಲ ನೋಡಿದ್ದೀರಿ, ವಕಫ್ ಇಲಾಖೆಯಲ್ಲಿ ಬಹುತೇಕ ಸುನ್ನಿಯೇತರ ಮಂದಿಗಳಿದ್ದಾರೆ ಮತ್ತು ಅವರ ಧೋರಣೆಗೂ ಉಳ್ಳಾಳದ ಸುನ್ನಿಗಳ ಧೋರಣೆಗೂ ಸೈಯದ್ ಮದನಿಯನ್ನು ಪ್ರೀತಿಸುವಂತಹ, ಸೈಯದ್ ಮದನಿ ಅವರನ್ನು ಗೌರವಿಸುವಂತಹ ಸುನ್ನಿಗಳ ನಂಬಿಕೆಗೂ ವ್ಯತ್ಯಾಸವಿದೆ. ಇಲ್ಲಿನ ಹಿಂದೂಗಳು, ಇಲ್ಲಿನ ಕ್ರೈಸ್ತರು, ಇಲ್ಲಿನ ಮುಸಲ್ಮಾನರು ಹರಕೆ ಇಡುವಂತಹ ಒಂದು ಪ್ರಖ್ಯಾತ ಪುಣ್ಯ ಸ್ಥಳ, ಧರ್ಮಸ್ಥಳವನ್ನು ಬಿಟ್ಟರೆ ಹಿಂದೂಗಳಿಗೆ ಒಂದು ಕಾರ್ಣಿಕೆಯ ಸ್ಥಳ, ಇನ್ನೊಂದು ಪವಿತ್ರ ಸ್ಥಳ ಅದು ಉಳ್ಳಾಳ. ಕ್ರೈಸ್ತರಿಗೂ ಕೂಡ ಕಾರ್ಕಳದ ಅವರ ಇಗರ್ಜಿಯನ್ನು ಬಿಟ್ಟರೆ ನಂತರದ ಸ್ಥಾನದಲ್ಲಿ ಅವರು ಉಳ್ಳಾಳ ದರ್ಗವನ್ನು ಕೊಂಡಾಡುವಂತಹ ಸಂದರ್ಭವನ್ನು ನಾವು ನೋಡಿದ್ದೇವೆ. ಹಾಗೆ ಎಲ್ಲ ಜಾತಿಗಳ ಜನರ ಪ್ರೀತಿಗೆ ಪಾತ್ರವಾದ ಒಂದು ಸ್ಥಳದಲ್ಲಿ ಒಬ್ಬ ಅಧಿಕಾರಿಯನ್ನು ತರುವುದು ಕೂಡ ಎಷ್ಟು ಸರಿ ಅಂತ ನಾವು ಇವತ್ತು ಕೇಳ್ತಾ ಇದ್ದೇವೆ. ಮಾತ್ರವಲ್ಲ, ನೀವು ಕಳಿಸಿದಂತಹ ಅಧಿಕಾರಿ ಯಾರು? ಈ ಜಿಲ್ಲೆಯಲ್ಲಿ 2 ಬಾರಿ ಸಸ್ಪೆಂಡ್ ಆದಂತಹ ಸರ್ಕಾರದಿಂದ ವಜಾ ಆದಂತಹ ವ್ಯಕ್ತಿ 1996ರಲ್ಲಿ ಹುಡುಕೋ ಮನೆಗಳ ಪೈಕಿ ಸಾವಿರಾರು ಮನೆಗಳನ್ನು ತಾನೊಬ್ಬನೇ ನುಂಗಿದಂತಹ ಒಬ್ಬ ಭ್ರಷ್ಟ ಅಧಿಕಾರಿ ಸನ್ಮಾನ್ಯ ಇಬ್ರಾಹಿಂ ಗೂನಡ್ಕ ಅವರ ಜಮಾತಿನಲ್ಲಿ 2 ಮಸೀದಿಯನ್ನು ಮಾಡಿದ್ದಾರೆ. ಅವರ ತಮ್ಮನಿಗೆ ಮಸೀದಿ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಅವರು ಇನ್ನೊಂದು ಮಸೀದಿಯನ್ನು ಮಾಡಿದ್ದಾರೆ. ಅವರ ಸ್ವತಃ ಅಣ್ಣನ ಮಗನಿಗೆ ಪಾಲು ಕೊಡದೆ ವಂಚಿಸಿದಂತಹ ಒಬ್ಬ ವ್ಯಕ್ತಿಯನ್ನು ನಮ್ಮ ಅಧಿಕಾರಿಯನ್ನಾಗಿ ಮಾಡಿದರೆ ಇಲ್ಲಿಯ ಸ್ಥಿತಿ ಏನಾಗಬಹುದು ಅಂತ ಯೋಚಿಸಿ. ಇನ್ನು ಕೆಲವು ಅಧಿಕಾರದಾಹಿಗಳಿದ್ದಾರೆ, ಧೈರ್ಯ ಇದ್ದರೆ ಇವರು ಮುಂದೆ ಬನ್ನಿ ಚಾಲೆಂಜಿಗೆ. ಬರೇ ಎಲ್ಲಿಂದಲೋ ಬಂದ ಒಬ್ಬ ಸಕಾಫಿ ಎನ್ನುವ ಮೊಯ್ಲಾರನ್ನು ಇಟ್ಕೊಂಡು ಪ್ರೆಸ್ ಮೀಟ್ ನಡೆಸುವ ನೀವು ಈ ಊರಿನಲ್ಲಿ ಹುಟ್ಟಿ ಬೆಳೆದ ಜನರನ್ನು ಎದುರಿಗೆ ತನ್ನಿ. ಇಲ್ಲ, ನಿಮಗೆ ಒಬ್ಬಳು ಸಿಗಲಿಕ್ಕೆ ಸಾಧ್ಯವಿಲ್ಲ. ಅಹ್ಲು ಸುನ್ನತ್ ವಲ್ ಜಮಾತಿನ ಒಬ್ಬ ಕಾರ್ಯಕರ್ತ ನಿಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಸುನ್ನಿಯೇತರ ಜನ ಕೂಡ ನಿಮ್ಮನ್ನು ಮೆಚ್ಚುವುದಿಲ್ಲ. ಯಾಕೆಂದರೆ ಉಳ್ಳಾಳದ ಅನನ್ಯತೆ, ಉಳ್ಳಾಳದ ಐಡೆಂಟಿಟಿ ಅದು ಸೈಯದ್ ಮದನಿ ದರ್ಗಾದಿಂದ ಬಂದಿದೆ. ಇಲ್ಲಿ ಸಲಫಿ ಆಗಲಿ, ಜಮಾತ್ ಇಸ್ಲಾಮಿ ಆಗಲಿ, ಇತರ ಯಾವುದೇ ಪಂಗಡಕ್ಕೆ ಸೇರಿರುವುದಿಲ್ಲ. ಅವನು ಕಲಿತಿರುವ ಶಾಲೆಯ ಆ ವಿದ್ಯಾಭ್ಯಾಸದ ವೆಚ್ಚ ಅದು ಭರಿಸಿದ್ದು ಆ ಕಾಲದಲ್ಲಿ ಸೈಯದ್ ಮದನಿಯವರ ದರ್ಗಾದ ಹಣದಿಂದ, ಪುಸ್ತಕದಿಂದ. ಅಂತಹ ದರ್ಗ ಇದು, ಯಾರನ್ನು ಇಲ್ಲ ಅಂತ ಹೇಳುವ ದರ್ಗ ಅಲ್ಲ ಇದು. ಉಳ್ಳಾಳದ ದರ್ಗದಲ್ಲಿ ಹಿಂದುವೆ ಬೇಡಿಕೊಂಡು ಬಂದರೆ ಅವರನ್ನು ಸಮ್ಮತಿಸುವಂತಹ ಒಂದು ಮನೋಭಾವ ಎರಡೂ ಇರುವಂತಹ ಒಂದು ಪ್ರದೇಶ, ಒಂದು ಸ್ಥಳ ಇದು. ಇನ್ನು ನಮ್ಮ ಅಧ್ಯಕ್ಷರಾಗಿರುವಂತಹ ರಸೀದ್ ಹಾಜಿ ಅವರ ಬಗ್ಗೆ ಹೇಳುವುದಿದ್ದರೆ, ಇಲ್ಲಿನ ಹಿಂದೂ, ಮುಸ್ಲಿಂ, ಕ್ರೈಸ್ತರು ನೀವ್ಯಾಕೆ ಪೊಲೀಸ್ ಇಲಾಖೆ ದಾಖಲೆಗಳನ್ನು ನೋಡಿ, ಯಾಕೆ 3.5 ವರ್ಷಗಳಲ್ಲಿ ಕೋಮುಗಲಭೆ ಆಗಿಲ್ಲ? ಒಬ್ಬ ಸಮರ್ಥ ನಾಯಕ ಸಿಕ್ಕಿದಾಗ ಆ ಊರಿನಲ್ಲಿ ಒಬ್ಬ
ಆ ಊರಿನಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಸಾಧ್ಯವಿದೆ. ಅದೇ ರೀತಿ ಯಾವಾಗ ಗೋಪಿ ಕೃಷ್ಣ ನಮ್ಮ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾರಾ ಆ ದಿನದಿಂದ ಈ ನೆಲದಲ್ಲಿ ಕೋಮು ಗಲಭೆ ಇಲ್ಲ. ಗೋಪಿ ಕೃಷ್ಣ ಮತ್ತು ರಶೀದ್ ಹಾಜಿ ಅವರಂತಹ ಸಮರ್ಥ ನಾಯಕತ್ವವನ್ನು ನೀವು ತೆಗೆಯುವ ಕ್ರಮ ಅದು ಖಂಡಿತವಾಗಿಯೂ ಈ ನೆಲದ ಜನರಿಗೆ ಹೃದಯಕ್ಕೆ ಮಾಡುವ ಘಾಸಿ ಅಂತ ಭಾವಿಸ್ತೇನೆ. ಅಧಿಕಾರಿಗಳಿಗೆ ಸತ್ಯ ಗೊತ್ತಿದೆ. ಖಂಡಿತವಾಗಿಯೂ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಮ್ರ ವಿನಂತಿಯನ್ನು ಮಾಡ್ತಿದ್ದೇವೆ. ಈ ಜನರ ನೋವನ್ನು ನೀವು ನೋಡಿ, ಶುಕ್ರವಾರದ ದಿನ ನಾವು ಮಸೀದಿ ಬಿಟ್ಟು ಬರುವವರಲ್ಲ, ನಾವು ಮನೆ ಬಿಟ್ಟು ಬರುವವರಲ್ಲ. ಅಂತಹದರಲ್ಲಿ ಈ ಪವಿತ್ರವಾದ ಜಾಗವನ್ನು, ಈ ಪವಿತ್ರವಾದ ದರ್ಗವನ್ನು, ಇಲ್ಲಿನ ಮಾನ್ಯತೆಯನ್ನು, ಇಲ್ಲಿನ ಗೌರವವನ್ನು, ಇಲ್ಲಿನ ಪರಂಪರೆಯನ್ನು ಉಳಿಸುವುದಕ್ಕಾಗಿ ನಾವು ನಮ್ಮೆಲ್ಲ ಕಷ್ಟ ಸಂಕಷ್ಟಗಳನ್ನು ಬಿಟ್ಟು ನಮ್ಮ ಆರಾಧನಾ ಸಮಯವನ್ನು ಕೂಡ ಇದಕ್ಕಾಗಿ ಮೀಸಲಿಟ್ಟು ಬಂದಿದ್ದೇವೆ. ದಯವಿಟ್ಟು ಅಧಿಕಾರಿಗಳೇ ನಮ್ಮ ಮನೆಯನ್ನು ಮನ್ನಿಸಿ. ನಾವು ಜಗಳ ಮಾಡುವವರಲ್ಲ, ನಾವು ಸಂಘರ್ಷ ಮಾಡುವವರಲ್ಲ. ನೋಡಿ, ಇಬ್ರಾಹಿಂ ಊನಡ್ಕ ಎಂಬವರ ಬಗ್ಗೆ ನಾನು ಈಗಾಗಲೇ ಹೇಳಿದೆ. 3 ಜನ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ರು. ಸನ್ಮಾನ್ಯ ಮಂಗಳೂರು ಯೂನಿವರ್ಸಿಟಿಯ AM ಖಾನ್ ಬಂದಿದ್ರು. ಅವರು ಇಲ್ಲಿಗೆ ಬರಲಿಲ್ಲ. ಅವರಿಗೆ ಗೊತ್ತಿತ್ತು ನಾನು ಹೋದರೆ ಅದು ಅಧಿಕ ಪ್ರಸಂಗ ಆದಿತ್ತು. ಆ ಮನುಷ್ಯ ಒಬ್ಬ ಸಾತ್ವಿಕ, ಆ ಮನುಷ್ಯನ ಹೃದಯದಲ್ಲಿ ಮಾನವೀಯತೆ ಇತ್ತು. ಆ ಮನುಷ್ಯ ಹಿಂದೆ ಹೋದರು. GA ಭಾವ ಅಂತ ಒಬ್ಬ ನಮ್ಮ ರಾಜ್ಯಕ್ಕೆ ಹೆಮ್ಮೆ ತಂದಂತಹ, ವೀರಪ್ಪನನ್ನ ಹಿಡಿಯಲು ಮುಂಚೂಣಿಯಲ್ಲಿ ನಿಂತಹ ಒಬ್ಬ ದಕ್ಷ ಅಧಿಕಾರಿ, ಅವರೊಬ್ಬರು ಬ್ಯಾರಿ ಅಂತ ಹೇಳಲಿಕ್ಕೆ ನಮಗೆ ಅಭಿಮಾನವಿದೆ. ಅಂತಹ ದಕ್ಷ ಅಧಿಕಾರಿಯನ್ನ ಇಲ್ಲಿಗೆ ಅಧಿಕಾರಿಯಾಗಿ ಹೋಗಲಿಕ್ಕೆ ಹೇಳಿದಾಗ ಸರ್ಕಾರ ಅವರು ಒಪ್ಪಲಿಲ್ಲ. ಅವರು ಹೇಳಿದ್ರು ಉಳ್ಳಾಳದ ಆಡಳಿತ, ಉಳ್ಳಾಳದ ಜನ ಅವರು ಕೋಮು ಸೌಹಾರ್ದತೆಯನ್ನು ಮೆಚ್ಚುವವರು, ಅಲ್ಲಿ ಪರಂಪರೆಯನ್ನು ಉಳಿಸುವವರು ಅಂತ ಅವರು ಹಿಂದೆ ಹೋದರು. ಅದೇ ರೀತಿ ಇನ್ನಿಬ್ಬರು ಅಧಿಕಾರಿಗಳು ಕೂಡ ಹಿಂದೆ ಜರಿದಿದ್ದಾರೆ. ಆದರೆ ಇಬ್ರಾಹಿಂ ಅವರು ಏಕಾಏಕಿ ಬಂದಿದ್ದಾರೆ. ಹೇಗೆ ಬಂದಿದ್ದಾರೆ ನೀವು ನೋಡಿ. ಪೊಲೀಸ್ ಇಲಾಖೆಯವರು ಮಹಜರು ನಡೆಸಲಿಕ್ಕೆ ಒಬ್ಬ ಅಪರಾಧಿಯನ್ನ ಪೊಲೀಸ್ ವ್ಯಾನಲ್ಲಿ ಕರ್ಕೊಂಡು ಬರ್ತಾರೆ. ಅದೇ ರೀತಿಯಲ್ಲಿ ಮುಂದೆ ಬಂದಿದ್ದಾರೆ. ನೀವು ನೋಡಿ, ನೀವು ದರೋಡೆಗಾರರನ್ನ, ಕೊಲೆಗಾರರನ್ನ ಪೊಲೀಸ್ ವ್ಯಾನಲ್ಲಿ ಕೂತ್ಕಳಿಸಿಕೊಂಡು ಬಂದ ರೀತಿಯಲ್ಲಿ ಮುಂಬಾಗಿಲಿನಲ್ಲ ಹಿಂಬಾಗಿಲಲ್ಲಿ ಬಂದು ಇದು ನನ್ನದು ಅಂತ ಹೇಳ್ತಿದ್ದಾರೆ. ಇಬ್ರಾಹಿಂ ಸಾಹೇಬರೇ, ಇದು ನಿಮ್ಮದಲ್ಲ, ಇದು ಉಳ್ಳಾಳದ ಹಕ್ಕು. ನಿಮಗೆ ಹೇಳಲಿಕ್ಕೆ ಇಷ್ಟಪಟ್ಟಿದೆ, ನ್ಯಾಯವಾಗಿ ಬನ್ನಿ, ನಮ್ಮ ಜಮಾತಿಗೆ ಬಂದು ನಮ್ಮ ಜಮಾತಿನಲ್ಲಿ ಮನೆ ಮಾಡಿ ಒಂದು ಕಮಿಟಿಯಾಗಿ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ಆದ್ದರಿಂದ ಬಂಧುಗಳೇ, ಪ್ರತಿ 5 ಹೊತ್ತಿನ ನಮಾಜಿನಲ್ಲಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸಿ ಶಾಂತಿ ಸಮಾಧಾನದ ಸಾಮರಸ್ಯದ ಈ ನೆಲ ಇದು ಶಾಂತಿಯಿಂದಲೇ ಇರಬೇಕು. ಸೈಯದ್ ಮದನಿಯ ದರ್ಗಾ ಅದು ಉರೂಸ್ ಕಳೆಯುವವರೆಗೆ ಮತ್ತು 6 ತಿಂಗಳವರೆಗೆ ರಶೀದ್ ಹಾಜಿಯರ ನೇತೃತ್ವದಲ್ಲಿ ಎಲ್ಲರೂ ಪ್ರಾರ್ಥಿಸೋಣ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ನಾವು ಈ ಮನವಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ಸರ್ಕಾರದ ಗಮನಕ್ಕೆ ಸೆಳೆಯುತ್ತಿದ್ದೇವೆ ಅಂತ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾಧಿಕಾರಿ ಕಳಿಸಿ ಅವರು ನೋಡ್ಕೊಂಡು ಹಾಗೆ ಸರ್. ಅಲ್ಲ, ನಾವು ಎಲ್ಲರಿಗೂ ಬೇರೆ ಬೇರೆನೇ ಕೊಟ್ಟಿದ್ದೇವೆ. ಅದು ನೀವು ಹೇಗಾದರೂ ರೂಲ್ಸ್ ಅಲ್ಲಿದೆ ಹಾಗೆ ಮಾಡಿಬಿಡಿ. ನಾನು DC-ಗೆ ನನಗೆ ಪವರ್ ಇರೋದು DC ಕಳಿಸ್ತಾರೆ. DC ಮೂಲಕ ರೆಕಮೆಂಡ್ ಮಾಡಲಿಕ್ಕೆ ಆಯ್ತು ಸರ್. ಒಂದು ನಮಗೆ ಕಾಪಿ, ಎರಡು